ಸ್ಕಂದ ಮಾತ. ಸ್ಕಂದ ಎನ್ನುವ ಶಬ್ದಕ್ಕೆ ಸುಬ್ರಹ್ಮಣ್ಯ ಎನ್ನುವ ಅರ್ಥ ಇದೆ. ಇನ್ನು ಆಡು ಮಾತಿನಲ್ಲಿ ಹೆಗಲು, ಭುಜ ಎನ್ನುವ ಅರ್ಥ ಇದೆ. ನಾವು ಮಹಾಭಾರತದಕ್ಕೆ ಸಂಬಂಧಪಟ್ಟ ಅನೇಕ ಕಾವ್ಯಗಳನ್ನು ಗಮನಿಸಿದರೆ ಅದರಲ್ಲಿ ಕುರುಪತಿ ಸ್ಕಂಧಾವಲಂಬಂ ಎಂಬುದಾಗಿ ಸಂಜಯನನ್ನು, ಅದು ಕುರುಕ್ಷೇತ್ರದ ಕೊನೆಯ ದಿನ ಅವರನ್ನೆಲ್ಲರನ್ನು ಕಳೆದುಕೊಂಡಂತಹ ದುರ್ಯೋಧನ ನಡೆಯುವಂತಹ ಸಂದರ್ಭದಲ್ಲಿ ಸಂಜಯನನ್ನು ಈ ಹೆಸರಿನಲ್ಲೆಲ್ಲ ಕರೆಯಲಾಗಿದೆ. ಕುರುಪತಿ ಸ್ಕಂಧಾವಲಂಬ ಅಂದರೆ ಸ್ಕಂದವನ್ನು ಅವಲಂಬಿಸಿರುವ, ಭುಜಕ್ಕೆ ಅವಲಂಬಿಸಿ ಸಂಜಯನ ಭುಜವನ್ನು ಅವಲಂಬಿಸಿಕೊಂಡಂತಹ ಕ್ಷೀಣನಾಗಿರುವ ದುರ್ಯೋಧನ ಎನ್ನುವ ಅರ್ಥದಲ್ಲೆಲ್ಲ ಬಳಕೆಯಾಗಿದೆ. ಆದರೆ ಇಲ್ಲಿ ಮುಖ್ಯವಾಗುವುದು ಸ್ಕಂದ ಎಂಬುದು ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ದೇವತಾ ಸೇನಾಧಿಪತಿ. ಷಣ್ಮುಖ ಅಂದರೆ 6 ಮುಖವುಳ್ಳವನು. 6 ಎನ್ನುವುದಕ್ಕೆ ಸಂಸ್ಕೃತದಲ್ಲಿ ಷಟ್ ಎನ್ನುವಂತಹ ಸಂಖ್ಯಾ ಸೂಚಕ ಇದೆ. ಷಟ್ ಮುಖ ಅದು ಸಂಧಿ ಕ್ರಿಯೆಗಾಗುವಾಗ ಷಟ್ ಮುಖ ಷಣ್ಮುಖ ಆಗ್ತದೆ. ಹಾಗಾಗಿ 6 ಮುಖವುಳ್ಳವ ಷಣ್ಮುಖ. ಕಾರ್ತಿಕೇಯ ಕುಮಾರ. ಈ ಕುಮಾರನ ತಾಯಿಯಾಗಿ ಪ್ರಕಟಗೊಳ್ಳುವವಳು ಸ್ಕಂದ ಮಾತ. ಅಂದರೆ ಈ ಹೆಸರನ್ನು ಗಮನಿಸಬೇಕು, ಮಗನ ಮುಖೇನ ಬಂದಂಥ ಹೆಸರು. ದೇವಿಯ ಹೆಸರಾದರೂ ಕೂಡ ಇಲ್ಲಿ ಅಸ್ತಿತ್ವ ಪಡೆಯುವಂಥದ್ದು, ಗುರುತು ಪಡೆಯುವಂಥದ್ದು ಮಗನ ಮುಖೇ, ಸ್ಕಂದನ ಮಾತೆಯಾಗಿ. ದೇವಿಗೆ ಪ್ರತ್ಯೇಕ ಹೆಸರಿಲ್ಲ, ಸ್ಕಂದನ ಮಾತೆಯಾಗಿ ಮುಖ್ಯ ಆಗ್ತಾಳೆ. ಹಾಗಾಗಿ ಸ್ಕಂದ ಮಾತಾ ಎಂಬುದು ದೇವಿಯ ಬಹಳ ಪ್ರಸಿದ್ಧವಾದ ಹೆಸರು. ಇಲ್ಲಿ ಹೆಸರೇ ಸೂಚಿಸುವ ಹಾಗೆ ದೇವಿ ಮಡಿಲಲ್ಲಿ ಸ್ಕಂದನನು 6 ಮುಖದ, ಅಥವಾ ಕೆಲವು ಕಡೆ ಕುದ್ರೋಳಿಯಲ್ಲೆಲ್ಲ ನೋಡಿದರೆ ನೀವು ಏಕಮುಖದ ಕಾರ್ತಿಕೇಯನನ್ನೇ ನೀವು ನೋಡ್ತೀರಿ. ಆದರೆ ಸಾಮಾನ್ಯವಾಗಿ 6 ಮುಖದ ಸ್ಕಂದನನ್ನು ಮಡಿಲಲ್ಲಿ ತೊಡೆಯ ಮೇಲೆ ಕುಳಿತುಕೊಳ್ಳಿರಿಸುವಂತಹ ಭಂಗಿ. ಈ ಷಣ್ಮುಖನನ್ನು ಇಟ್ಟುಕೊಂಡು ದೇವಿ ಪ್ರಕಟಗೊಳ್ಳುವಾಗ ತಾಯ್ತನದ ಸ್ವರೂಪದಲ್ಲಿ ಗೋಚರ ಆಗ್ತಾಳೆ. ತಾಯ್ತನ ಈ ಜಗತ್ತಿನಲ್ಲಿ ಹೋಲಿಕೆಗೆ ಸಿಗದ ಅನುಪಮವಾಗಿರುವಂತಹ ಒಂದು ಹಂತ. ಜನನಿ ಜನ್ಮಭೂಮಿಸ್ಯ ಸ್ವರ್ಗಾದಪಿ ಗರಿಯಸಿ. ಈ ಹೊತ್ತ ಭೂಮಿ ಮತ್ತು ಹೆತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲಂತೆ. ರಾಮಾಯಣದಲ್ಲಿ ರಾಮ ಹೇಳುವಂತಹ ಮಾತಿದು ಲಕ್ಷ್ಮಣನ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ. ಅಂದರೆ ತಾಯ್ತನದ ಸ್ವರೂಪದಲ್ಲಿ ಪ್ರಕಟ ಆಗ್ತಾಳೆ. ಆಗ ನಾವು ಮಾತನಾಡಿಕೊಂಡಿದ್ದೇವೆ ಬೇರೆ ಬೇರೆ ಅವತಾರಗಳನ್ನು ಹೇಳಿಕೊಳ್ಳುವಾಗ, ನಿನ್ನೆ ಮೊನ್ನೆಯ ದಿನಗಳಲ್ಲಿ ಆರಂಭದಲ್ಲಿ ಪುತ್ರಿಯಾದವಳು ನಂತರ ಬ್ರಹ್ಮಚಾರಿಣಿಯಾಗಿ ವಿದ್ಯೆಯನ್ನು ಪಡೆಯುತ್ತಾಳೆ. 3ನೇ ಹಂತದಲ್ಲಿ ಚಂದ್ರಗಂಟೆಯಾಗಿ ಪ್ರಾಪ್ತವಯಸ್ಕಳಾಗ್ತಾಳೆ. 4ನೇ ಹಂತಕ್ಕಾಗುವಾಗ ಗರ್ಭವನ್ನು ಧರಿಸ್ತಾಳೆ. ಇದು ಮುಖ್ಯ. 4ನೇ ಹಂತಕ್ಕೆ ಕುಷ್ಮಾಂಡಿನ ಸ್ವರೂಪದಲ್ಲಿ ಗರ್ಭವನ್ನು ಧರಿಸ್ತಾಳೆ. 5ನೇ ಸ್ವರೂಪಕ್ಕಾಗುವಾಗ ಆ ಗರ್ಭ ಮುಖೇನ, ಗರ್ಭಮೂಲದಿಂದ ಒಂದು ಶಿಶುವನ್ನು ಪಡೀತಾಳೆ. ಇದು ಪುರಾಣಗಳು ಇದನ್ನು ಹೇಳುವುದಿಲ್ಲ. ನಾವು ಲೌಕಿಕ ಕಣ್ಣುಗಳಿಂದ, ಲೌಕಿಕ ಚಿಂತನೆಯಿಂದ, ಒಂದು ಶೋಧ ದೃಷ್ಟಿಯಿಂದ, ಒಂದು ವಿವೇಚನೆಯ ದೃಷ್ಟಿಯಿಂದ, ಒಂದು ವಿಶ್ಲೇಷಣೆಯ ಕಲ್ಪನೆಯಿಂದ, ಪರಿಕಲ್ಪನೆಯಿಂದ ಈ ದೇವಿಯ ನವದುರ್ಗೆಯರನ್ನು ಗಮನಿಸಿದಾಗ ಈ ರೀತಿ ಗೋಚರ ಆಗ್ತದೆ. ಇದು ರೋಚಕ ಮತ್ತು ಸ್ವಾಗತಾರ್ಹ ಕೂಡ. ದೇವಿ ಅಲ್ಲಿ ತಾಯ್ತನವನ್ನು ಪಡೆಯುತ್ತಾಳೆ. ಎಷ್ಟು ಅರ್ಥಪೂರ್ಣವಾಗಿ ದೇವಿಯರ ಕಲ್ಪನೆಯಲ್ಲಿ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಸ್ತ್ರೀತ್ವವನ್ನು ಹೇಗೆ ಎತ್ತಿ ಹಿಡಿಯಲಾಗಿದೆ, ಹೇಗೆ ವಿಷದಪಡಿಸಲಾಗಿದೆ, ಸ್ಪಷ್ಟೀಕರಿಸಲಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಳಲೇಬೇಕು. ಸ್ಕಂದ ಮಾತ ವಿದ್ಯಾದಿ ದೇವತೆ, ಅಲ್ಲದೆ ಸಾತ್ವಿಕ ಗುಣ ಸಂಪನ್ನಳು. ಆಕೆ ಈ ಭೂಮಿಗೆ ಸಿದ್ಧಿಯನ್ನು ಕೊಡುವವಳು, ಅಲ್ಲದೆ ಮಾತೃತ್ವಕ್ಕೆ ಪ್ರೇರಣೆಯಾದವಳು, ಜಗತ್ತಿನ ಸಂತಾನಕ್ಕೆ ಯೋಗ್ಯ ಭಾಗ್ಯತೆಯನ್ನು ಕೊಡುವವಳು. ಯಾರು ಸ್ಕಂದ ಮಾತೆಯನ್ನು ಆರಾಧನೆ ಮಾಡ್ತಾಳೋ ಅವರಿಗೆ ಪುತ್ರಶೋಕ ಎನ್ನುವುದು ಇಲ್ಲ ಅಂತೆ. ಅಂದರೆ ಮಕ್ಕಳಿಗೆ ಬರುವಂತಹ ವ್ಯಾಧಿಗಳನ್ನೆಲ್ಲ ದೂರೀಕರಿಸ್ತಾಳೆ. ವ್ಯಾಧಿ ನಾಶಕಿಯಾಗಿ ಆಕೆ ಮುಖ್ಯ. ಈ ದೇವಿಯ ಜನಪದ ಸ್ವರೂಪದಲ್ಲಿ ಕೂಡ ಹಾಗೆ ಬಹಳ ಮುಖ್ಯ. ದೇವಿ ಎನ್ನುವವಳು ವ್ಯಾಧಿಕಾರಿಣಿಯೂ ಹೌದು, ವ್ಯಾಧಿಹಾರಿಣಿಯೂ ಹೌದು. ಅಂದರೆ ರೋಗವನ್ನು ಕೊಡುವವಳು ಆಕೆ, ರೋಗವನ್ನು ಮತ್ತೆ ಹಿಂಪಡೆಯುವವಳು ಆಕೆ. ನಮ್ಮ ಜನಪದದಲ್ಲಿ ಬೇಕಾದಷ್ಟು ದೇವಿಯರು ಈ ರೀತಿಯ ರೋಗಾಭಿಮಾನಿ ದೇವತೆಯಾಗಿ ಮುಖ್ಯರಾಗ್ತಾರೆ. ಹಾಗೆ ಇಲ್ಲಿ ರೋಗವನ್ನು ಪರಿಹರಿಸುವುದಕ್ಕೆ, ಕಾಯಿಲೆಗಳನ್ನು ಶಮನಿಸುವುದಕ್ಕೆ ಈ ದೇವಿ ಬಹಳ ಮುಖ್ಯಳಾಗ್ತಾಳೆ. ಸ್ಕಂದ ಮಾತೆ ಎನ್ನುವಂತಹ ರೂಪದಲ್ಲಿ ಅದು ದೇವಿಗೆ ಸಲ್ಲಿಸುವ ಆರಾಧನೆ ಆದರೂ ಕೂಡ ಮಾತೆ ಜೊತೆ ಸ್ಕಂದನಿರುವ ಕಾರಣ ಸ್ಕಂದನಿಗೂ ಯಥಾವತ್ತಾದಂತಹ ಆರಾಧನೆ ಸಲ್ತದೆ. ಅಂದರೆ
ನಾವು ಒಂದು ಆರಾಧನೆಯ ಮುಖೇನ ಎರಡು ಶಕ್ತಿಗಳಿಗೆ ಆರಾಧನೆ ಮಾಡುವಂಥ ಒಂದು ಸದಾವಕಾಶ ಸ್ಕಂದಮಾತ ಸ್ವರೂಪದಲ್ಲಿ ಮಾತ್ರ ಸಾಧ್ಯ. ಇದು ಓರ್ವ ಮಗ ತಾಯಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬೇಕು ನೋಡಿ. ನಾವು ಲೌಕಿಕ ಅರ್ಥದಲ್ಲಿ ಸಂದೇಶಗಳನ್ನು ಸ್ವೀಕರಿಸಬೇಕು ಇಂಥ ಸ್ವರೂಪಗಳಿಂದ. ಮಾತೃಪ್ರೇಮದ ಮಹತ್ವ ಏನು ಮತ್ತು ಮಕ್ಕಳು ತಾಯಿಯ ಬಗ್ಗೆ ಇಟ್ಟುಕೊಳ್ಳಬೇಕಾಗಿರುವ ಕಾಳಜಿ ಏನು. ಸ್ಕಂದ ಬಹಳ ಮುಖ್ಯ. ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವ ವಿಚಾರ ಏನಂದರೆ, ಸ್ಕಂದ ಮಾತ ಹೆಸರಿನ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ, ತಾಯಿಗೆ ಹೆಸರನ್ನು ತಂದು ಕೊಟ್ಟವನು ಸುಬ್ರಹ್ಮಣ್ಯ. ಹಾಗಾಗಿ ಏನು ಬಹಳ ಸ್ಪಷ್ಟ ಅರ್ಥ, ಮಕ್ಕಳಾದವರು ತಾಯಿಗೆ ಕೀರ್ತಿಯನ್ನು ತಂದುಕೊಡಬೇಕು, ಹೆಸರನ್ನು ತಂದುಕೊಡಬೇಕು. ಮಕ್ಕಳ ಹೆಸರಿನ ಮೂಲಕವೇ ಓರ್ವಳು ತಾಯಿ ಗುರುತು ಪಡೆಯುತ್ತಾಳೆ ಅಂತ ಹೇಳಿದರೆ ಅದು ಬದುಕಿನ ಸಾರ್ಥಕತೆ, ತಾಯ್ತನದ ಸಾರ್ಥಕತೆ. ಈ ಲೋಕದಲ್ಲಿ ಬೇರೆ ಬೇರೆ ದುರ್ವ್ಯಸನಗಳಿಗೆ ಬಿದ್ದು ಮನೆಯವರು ತಲೆ ತಗ್ಗಿಸುವಂತಹ ಸಂದರ್ಭಗಳು ಏರ್ಪಡುವ ಈ ಸ್ಥಿತ್ಯಂತರಗಳಲ್ಲಿ ನಾವು ಈ ಆದರ್ಶವಾಗಿಟ್ಟುಕೊಳ್ಬೇಕು ಸ್ಕಂದ ಮಾತೆಯನ್ನು. ಅಂದರೆ ಕುಮಾರನೆನಿಸಿಕೊಂಡ ಸುಬ್ರಹ್ಮಣ್ಯ ತನ್ನ ದೇವ ಸೇನಾಪತಿಯಾಗಿದ್ದುಕೊಂಡು ಅಥವಾ ತಾರಕ ಸಂಹಾರ ಮಾಡಿಕೊಂಡು ಅಥವಾ ದೇವತೆಗಣಗಳಿಗೆ ಮುಖ್ಯನಾಗಿದ್ದುಕೊಂಡು ಗಾಂಗೇಯನಾಗಿದ್ದುಕೊಂಡು ಅಥವಾ ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಕೀರ್ತಿಯನ್ನು ಪಡೆದ ಕಾರಣ, ಆ ಕೀರ್ತಿ ಇದ್ದ ಕಾರಣವೇ ಸ್ಕಂದಮಾತನಿಗೆ ಕೀರ್ತಿ ಉಂಟಾದದ್ದು. ಮಗನ ಮುಖೇನ ದೇವಿ ಪಡೆದಿರುವಂತಹ ಪ್ರಚುರತೆ, ಕೀರ್ತಿ, ಅಸ್ತಿತ್ವ. ಹಾಗಾಗಿ ಇದು ಒಂದು ವ್ಯವಸ್ಥಿತವಾದ, ಸಂಸ್ಕಾರಯುತವಾದ ಮತ್ತು ಸನ್ನಡತೆಯಲ್ಲಿ ಉಳ್ಳ, ಸನ್ಮಾರ್ಗದಲ್ಲಿ ಸಂಚರಿಸುವಂತಹ ಕುಟುಂಬ ವ್ಯವಸ್ಥೆಗೆ ತಾಯಿ ಮತ್ತು ಮಗನ ಒಂದು ದಾರ್ಶನಿಕ ಸ್ವರೂಪವಾಗಿರುವಂಥ ಸಂಬಂಧಕ್ಕೆ ಹಿಡಿದಿರುವ ಕೈಗನ್ನಡಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಮಾತೆಯ ಆರಾಧನೆ ಮುಖೇನ ಜಗತ್ತಿಗೆ ಧ್ಯಾನಾವಸ್ಥೆ ಉಳ್ಳಂತಹ ಒಂದು ಒಳ್ಳೆಯ ಸಚ್ಚಿತ್ತ ಪ್ರಾರಂಭ ಆಗ್ತದೆ. ಚಿತ್ತವೃತ್ತಿ, ಧ್ಯಾನವೃತ್ತಿ ಎಂಬುದು ಮನಸ್ಸಿನಲ್ಲಿ ಸ್ಥಾಪಿತ ಆಗ್ತದೆ ಎಂಬುದು ಹಿರಿಯರು ಹೇಳಿರುವಂಥ ಮಾತು. ಮಾತೆಯನ್ನು ಆರಾಧಿಸೋಣ ಬನ್ನಿ.